ಟೇಪು ಪೂರ ಕಟ್ಟದು ನುಗದಿ ಇದು ಪನಕ್ಕೆ ಕಟ್ಟದು ಬೊಕ್ಕ ನುಗದಿ ಇದು ಕೆಲವು ಕ್ರಮ ಎಂಕ್ಲ ಚಾಂಪಿಯನ್ ಬಾಬು ನಾರಾವಿದ ಬೇ ಕರ್ಣೆ ಒಂದು ತಪ್ಪು ಒಂದು ಕಾಯರ್ದ ತಪ್ಪು ನಮ್ಮದೆಲ್ಲ ದೃಷ್ಟಿಯ ಒಂದು ಆಯರ ಬಲ್ಲಿಂದು ಏರ್ಲೆ ಕಟ್ಟುಂಡು ಒಂದು ಅಡ್ಡಪಲೈ ನಮ್ಮ ಎರ್ಲೆಗೆ ನುಗ್ಗಪುರ ಕಟ್ಟದು ಪೂರ ಆಯ್ಬೊಕ್ಕ ಲಾಸ್ಟ್ಗೆ ಪಲ ಇದು ದನಿ ಏರುತ್ತ ಯಜಮಾನ್ರು ಪಲ ದೀಪ ಓಡಿಸುವಾಗ ಹಲಿಗೆಯಲ್ಲಿ ಕಾಲು ಇಡ್ತೇವೆ. ಇಲ್ಲಿ ಫಸ್ಟ್ ಒಂದು 2 ಕಾಲು, ಒಂದು ಕಾಲು ಇಲ್ಲಿ ಇಟ್ಟು ಒಂದು ಕಾಲು ಇಲ್ಲಿ ಇಡ್ತೇವೆ. ಆಮೇಲೆ ಬೆಡಿ ಅಂತ ಹೇಳುವಾಗ ಒಂದು ಮೊದಲ ಕಾಲು ಎತ್ತು ಒಂದು 4 ಬಾರ್ ಹೋಗುವಾಗ ಇಲ್ಲಿ ಕಾಲಾಗ್ತೇವೆ. ಆತ್ಮೀಯ ವೀಕ್ಷಕರೇ, ನಿಖಿಲ್ನ ಸಪೋರ್ಟ್ಗೂ ಉಡಲ್ದಿಂದಿನ ಸೊಲ್ಮೇಲು ನಿಂಗ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಲ್ಪಲೆ ನಿಂಗ್ಲ ಸಬ್ಸ್ಕ್ರೈಬ್ ಮಲ್ತನ ನನಾತ ವಿಡಿಯೋ ಮಲ್ಪರೆ ಎಂಗ್ಲ ಉಮೇದ್ ಬರ್ಕೊಂಡು ಪುತ್ತೂರದ ಮಾತಾ ವೀಕ್ಷಕರೇ ನಮಸ್ಕಾರ. ವೀಕ್ಷಕರ ನಮ್ಮ ಇನಿ ಕುಟ್ಲದ ರಾಮಲಕ್ಷ್ಮಣ ಜೋಡ್ಕರೆ ಕಂಬಳ ಕೊಟ್ಟೋಡಲ್ಲ ನಮ್ಮ ಐತೆ ನಾರಾವಿ ಯುವರಾಜ್ ಜೈನರ್ನ ಟೆಂಟ್ ಪಿದಾಯುಳ್ಳ ನಾರಾವಿ ಯುವರಾಜ್ ಜೈನ್ರ ಅಡ್ಡಪಲೈ ವಿಭಾಗಡ್ ಎರು ಕಟ್ಟದು ಮೆಟ್ಲ ಮಲ್ತನ ಬರಂದಿಪ್ಪನಾರು ಅಂಚ ಇನಿ ನಮ್ಮ ನಾರಾವಿ ಯುವರಾಜ್ ಜೈನರ್ನ ಎರ್ಲನ್ನು ಕಟ್ಟೊಂದಿಲ್ಲೇರು ಅಡ್ಡಪಲದ ಎರ್ಲನ್ನು ಎಂಚ ಕಟ್ಟುವೇರು ಬಂದು ಇನ್ನಿತ ವಿಡಿಯೋ ತಗೊಂಡು ಬರ್ಕ. ನಾರಾವಿ ಅಡ್ಡಪಲದ ಎಲ್ಲನೈತೆ ರೆಡಿ ಮಂತೊಂದಿಲ್ಲ ನನ್ನ ಕರೆಕ್ಟ್ ಜಪ್ಪರ ಐತೆ ಲೆತ್ತಿದ್ದೇರು ಈಗ ರೆಡಿ ಮಂತೊಂದಿಲ್ಲ ನೀರು ತಡೆಬೋದು ಎಕ್ಕೊಂದು ಬರ್ತದೆ ಎಣ್ಣೆ ಬೂಜಿದು ನನ್ನ ಕಟ್ಟ ರೆಡಿ ಮಂತೊಂದಿಲ್ಲ ಅರ್ಧ ಗಂಟೆ ಬೋಡಪ್ಪ ಕಟ್ರ ಒಂದು ಅಡ್ಡಪಲೈ ರಡ್ಡೆನ್ನು ರೆಡಿ ಮಂತದೀತ ಮೊನ್ನೆ ಡಿಸೈನ್ ದಾಲ ಒಂಜಿ ಡಿಸೈನ್ ಪೊರ್ಲು ತೋಜರ ಡಿಸೈನ್ ಉಂಡು ಅಂತೆ ನುಗಟ್ಟನ್ನು ಸೂರ್ಯಚಂದ್ರ ಡಿಸೈನ್ ಬರ್ಪುಣು ನೆಟ್ ಅಂಚದಾಲ ಬರ್ಪಿಸಿ ಕನಪಲ ಇದನ್ನು ಬೇತಂದು ಇಪ್ಪುಣು ಇಂಚ ಇದು ಉದ್ದ ಇಪ್ಪು ಕಾಲಿಂದು ಮಾತ್ರ ನೈಟ್ ಚೇಂಜಸ್ ಇಪ್ಪುಣು ಟೇಪು ಪೂರ ಕಟ್ಟದು ನುಗದಿ ಇದು ಪನಕ್ಕೆ ಕಟ್ಟದು ಬೊಕ್ಕ ನುಗದಿ ಇದು ಕೆಲವು ಕ್ರಮಗಳುಲ್ಲ ಬೇ ಎಂಕ್ಲ ಚಾಂಪಿಯನ್ ಬಾಬು ನಾರಾವಿದ ಬೇ ಕರ್ಣೆ ಬೇ ಮುನ್ನೆ ಆಯೇ ಬೊಳ್ಳೆ ಈತ ನುಗದಿ ಒಂದಿಲ್ಲ ನಮ್ಮ ಎರ್ಲೆಗೆ ಕೊಣಕ್ಕೆ ಸ್ಟ್ರೈಟ್ ಬೇಕಾ ನುಗ ಕಟ್ಟು ಕೊಂಟು ಬಲ್ಲು ಏತ್ ಟೈಟ್ ಬೋರ್ಡು ಆತ ಟೈಟ್ ಇದು ಕಟ್ಟು ನಾನು ಯಾವ್ದಾ ಇದು ಕೊಣಕ್ಕೆದ ಬಲ್ಲು ಇದು ಕೋಂಟದ ಬಲ್ಲು ನಮ್ಮ ಅಡ್ಡಪಲೈಗೆ ಒಂದು ರಟ್ಟೆ ಯೂಸ್ ಆಪ್ ವಗೇರೆ ನೆತ್ತಿ ಬಲ್ಲು ಪೂರ ನಮ್ಮ ಅಡ್ಡಪಲೈಗೆ ಇಜ್ಜಿ ಅವು ಬಲ್ಲದೇ ಇರುಕ್ಲ ಕನಪಲೈದ ಇರುಕ್ಲ ಮಾತ್ರ ಕೋಂಟು ಬಲ್ಲೊಂದು ಒಂದು ಕೊಣಕ್ಕೆದ ಬಲ್ಲು ನಾನು ಒಂಜಿ ಪಲೈ ನುಗ್ಗೊಕ್ಕು ಪಲೈ ನಡುಕು ನುಗ್ಗು ಪಟ್ರೆ ನಮಕ್ ಬೊಕ್ಕಾತಿ ಮುನ್ನೆ ಮತ್ತೆ ನಮ್ಮ ಕೋಂಟದ ಬಲ್ಲು ಕಟ್ಟು ಇದು ಕೋಂಟದ ಬಲ್ಲು ಒಂದು ತಪ್ಪು ಒಂದು ಕಾಯರ್ದ ತಪ್ಪು ನಮ್ಮದೆಲ್ಲ ದೃಷ್ಟಿಯ ಒಂದು ಆಯರ ಬಲ್ಲಿಂದು ಏರ್ಲೆ ಕಟ್ಟುಂಡು ಒಂದು ಟೇಪು ಈ ನಮ್ಮ ಉಳ್ಳಾಯಿ ತಪ್ಪು ಪೂರ ಕಟ್ಟನ ಬಲ್ಲು ಉಂಡದೆ ಆ ಪೂರ ತೋಜುನದೆ ಐಕೆ ಬೋಡತ್ತೆ ಕವರ್ ಮಾಡ್ತದೆ ಒಂದು ಅಡ್ಡಪಲೈ ನಮ್ಮ ಎರ್ಲೆಗೆ ನುಗ್ಗಪುರ ಕಟ್ಟದು ಪೂರ ಆಯ್ಬೊಕ್ಕ
ಲಾಸ್ಟ್ಗೆ ಪಲಾಯ್ ದೀದು ದನಿ ಏರುತ್ತ ಯಜಮಾನ್ರು ಪಲಾಯ್ ದೀಪು ಒಕ್ಕಾಕಲು ಪಲಾಯ್ ನುಗ್ಗೋಕು ನಡುಕು ಸೆಂಟ್ರಿಗೆ ಪಲಾಯ್ ಕಟ್ಟು ಅವು ಎರುಕು ಬೋಡ ಇಲ್ಲಕ ಏರುವಂತೆ ಮಲ್ಲ ಸೈಜ್ ಏರುವಣ್ಣ ಒಂತೆ ಪಲಾಯ್ ಉದ್ದ ಬರ್ಬೋದು ಗಲಪುರ ಸೇಮ್ ಯಾವುದು ಒಂದು ಏರು ಕುದ್ಯದ ಸೈಜ್ ಅನ್ನ ಆಯ್ತಾ ಮುನ್ನೆ ಮಾತ್ರ ಉದ್ದ ಕುದ್ಯ ಹೆಚ್ಚು ಕಮ್ಮಿ ಬರ್ಬೋದು ಫಸ್ಟ್ ಗಿಡ ಗಂತುಡು ಪುಣ ಇರಟ್ಲ ಕಾರ್ ತಿರ್ತೇಪುಂಡು ಬೊಕ್ಕೇರಿಗೆ ನಮ್ಮ ಗಂತುಡು ಬುಡಿ ಬೊಕ್ಕ ಗಿಡವನಾರು ಒಂಜಿ ಕಾರ್ ಮಿತ್ತು ದೀಪೇರು ಬೀಲ ರಡ್ಡೆ ಕೈಟ್ಟ ಬೀಲ ಪತ್ತು ತುಪ್ಪೇರು ಪತ್ತೋಡು ಇದನ್ನ ಬ್ಯಾಲೆನ್ಸ್ ಆಗ್ಬೋದು ಬೊಕ್ಕೈರಿಗೆ ಏರು ಪಾರೊಂದು ಪುಣ ಒಳ್ಳೆ ಏರು ಒಂಜಿ ಕಮ್ಮಿ ಬರ ಮಲ್ತನ ಏರು ಹಾಕೊಡು ನನ್ನ ಮಾತ್ರ ಕೈ ಬಿಡ್ಬೇಕು ಆಗ್ಲೇ ವಾ ಕೈಟ್ ಬೆತ್ತ ಪುಣ ಕೈ ಬಿಡ್ಬೇಕು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅನ್ನ ಲೆಫ್ಟ್ ಬಡುವ ಕೈಟ್ ಆಗ್ಲಿಕ್ಕೆ ಬಲ ಜಾಸ್ತಿ ಆ ಕೈಟ್ ಗಿಡ ನಾವು ಓಡಿಸುವಾಗ ಹಲಗೆಯಲ್ಲಿ ಕಾಲಿಡ್ತೇವೆ ಇಲ್ಲಿ ಫಸ್ಟ್ ಒಂದು 2 ಕಾಲು ಒಂದು ಕಾಲು ಇಲ್ಲಿ ಇಟ್ಟು ಒಂದು ಕಾಲು ಇಲ್ಲಿ ಇಡ್ತೇವೆ ಆಮೇಲೆ ಬೆಡಿ ಅಂತ ಹೇಳುವಾಗ ಒಂದು ಮೊದಲ ಕಾಲು ಎತ್ತು ಒಂದು 4 ಬಾರ್ ಹೋಗುವಾಗ ಇಲ್ಲಿ ಕಾಲಾಗ್ತೇವೆ ಆಮೇಲೆ ಬಾಲ್ ಇಟ್ಟು ಕೈ ಬಿಟ್ಟು ಓಡಿಸಿ ಆಮೇಲೆ ಸಾಲಿರುವಾಗ ಕೈ ಬಿಟ್ಟು ಹೊಡಿತೇವೆ ಹೊಡಿಬೇಕಂತ ಇರುವಾಗ ಬಾಲ್ ಬಿಟ್ಟು ಒಂದೊಂದು ಬಾಲ್ ಹಿಡಿಬೇಕು ಒಂದೊಂದು ಬಾಲ್ ಬಿಟ್ಟು ಹೊಡಿಬೇಕು ಅಷ್ಟೇ ಮತ್ತೆ ಸ್ವಲ್ಪ ಜಾಗ್ರತೆ ಮಾಡಿದ್ರೆ ಅಷ್ಟೆಲ್ಲ ಸ್ವಲ್ಪ ಜಾಗ್ರತೆ ಬೇಕು ಅಂದ್ರೆ ಇಳಿಬೇಕಾದ್ರೆ ತುಂಬ ಅಂದ್ರೆ ಒಳಗೆ ಇಳಿಬಾರ್ದು ಇಳಿಯುವಾಗ ಈ ಕಾಲು ಇರ್ತಲ್ಲ ಈ ಕಾಲನ್ನು ಹಿಂದೆ ಇಲ್ಲಿರುವ ಕಾಲನ್ನು ಹಿಂದೆ ತಗೊಂಡು ಜಂಪ್ ಮಾಡಿ ಇಲ್ಲಿ ಇಳಿದ್ರೆ ಕೆಳಗೆ ಹಿಂದೆನೆ ಬರ್ಬೇಕು ಮುಂದೆ ಹಾರ್ಲಿಕ್ಕಿಲ್ಲ ಸ್ವಲ್ಪ ಜಾಗ್ರತೆಯಾಗಿ ಇಳಿಬೇಕು ಅದನ್ನು ಅಲ್ಲಿಗೆ ಇಳಿಯುವಾಗ ಆ ಕಡೆ ಈ ಕಡೆ ಹೋದ್ರೆ ಆ ಕಡೆ ಈ ಕಡೆ ಅಲ್ಲಿಗೆ ಆಗ್ತದೆ ಅವಾಗ ಕಾಲು ಹೊಡೆಯುವ ಚಾನ್ಸ್ ಇರ್ತದೆ ಸ್ವಲ್ಪ ಜಾಗ್ರತೆಯಿಂದ ಇಳಿಬೇಕು ಅಷ್ಟೇ ಮತ್ತೆ ಅಂತ ನಾನೀಗ ಒಂದು ಜಸ್ಟ್ 3 ವರ್ಷ ಆಯ್ತು ಅಷ್ಟೇ ಈಗ 3ನೇ ವರ್ಷ ಆಯ್ತು.